ಬಂಟ್ವಾಳದ ಲಯನ್ಸ್ ಮತ್ತು ಲಯನೀಸ್ ಕ್ಲಬ್ನ 2018 ಮತ್ತು 19ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಭಾನುವಾರ ಸಂಜೆ ವಿಜೃಂಭಣೆಯಿಂದ ನಡೆಯಿತು. ನೂತನ ಅಧ್ಯಕ್ಷರಾಗಿ ಉದ್ಯಮಿ ಸುಧಾಕರಾಚಾರ್ಯ, ನಿರ್ಗಮನ ಅಧ್ಯಕ್ಷ ಜಗದೀಶ್ ಎಡಪಡಿತಾಯ ಅವರಿಂದ ಅಧಿಕಾರ ಸ್ವೀಕರಿಸಿದ್ರು. ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಲಯನ್ಸ್ ಜಿಲ್ಲಾ ಉಪಗವರ್ನರ್ ರೊನಾಲ್ಡ್ ಐಸಕ್ ಗೋಮ್ಸ್ ಪದಗ್ರಹಣ ನೆರವೇರಿಸಿದ್ರು. ಈ ಸಂದರ್ಭ ಮಾತನಾಡಿದ ಅವರು, ಬಂಟ್ವಾಳ ಲಯನ್ಸ್ ಕ್ಲಬ್ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಕ್ಲಬ್ ಆಗಿ ಹೊರಹೊಮ್ಮಿದೆ. ವಿಶಿಷ್ಟ ಕಾರ್ಯಕ್ರಮಗಳನ್ನು ಈ ಕ್ಲಬ್ ಮಾಡುತ್ತಿದ್ದು, ಕಳೆದ ವರ್ಷ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ನಡೆಸಿ ಗುರುತಿಸಿಕೊಂಡಿದೆ ಎಂದರು. ಇವರು ಮಾಡುವ ಹಲವಾರು ಕಾರ್ಯಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ಒಂದು ವಿಶೇಷವಾಗಿ ನಾನು ಲಯನ್ ದಿವಂಗತ ಮಹಂತು ದೇವಪ್ಪ ಶೆಟ್ಟರನ್ನು ನೆನಪಿಸ್ತಾ ಇದ್ದೇನೆ. ಮುಖ್ಯ ಅತಿಥಿ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿಗುತ್ತು ಮಾತನಾಡಿ, ಜನರ ಸೇವೆ ಹಾಗೂ ವ್ಯಕ್ತಿತ್ವ ವಿಕಸನಕ್ಕೆ ಲಯನ್ಸ್ ಕ್ಲಬ್ ಸಹಕಾರಿಯಾಗಿದೆ. ತಾನು ಲಯನ್ಸ್ ಸದಸ್ಯನಾಗಿದ್ದು ವೃತ್ತಿ ಜೀವನದಲ್ಲಿ ಸಾಧನೆ ಮಾಡಲು ಈ ಸಂಸ್ಥೆ ಸಹಾಯ ಮಾಡಿದೆ ಎಂದರು. ಬಂಟ್ವಾಳದ ಶಾಸಕನಾಗಿ ಇಲ್ಲಿನ ಸಮಗ್ರ ಅಭಿವೃದ್ಧಿಗೆ ಎಲ್ಲರ ಸಹಕಾರ ಅಗತ್ಯ ಎಂದ ಅವರು, ಅಧಿಕಾರ ವಹಿಸಿಕೊಂಡ ಹೊಸ ತಂಡಕ್ಕೆ ಸಾಕಷ್ಟು ಅವಕಾಶ ಹಾಗೂ ಸವಾಲುಗಳಿದ್ದು ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿಭಾಯಿಸಿದಾಗ ಯಶಸ್ಸು ಪಡೆಯಲು ಸಾಧ್ಯವಿದೆ ಎಂದು ಶುಭ ಹಾರೈಸಿದ್ರು. ಬಹಳಷ್ಟು ಜನರ ಪರಿಚಯ ಮಾಡಲಿಕ್ಕೆ ಲಯನ್ಸ್ ಸಂಸ್ಥೆ ಒಂದು ಹೆಲ್ಪ್ ಆಗಿದೆ ಅಂತ ಹೇಳಿಕ್ಕೆ ಬಹಳಷ್ಟು ಇಚ್ಛೆ ಪಡ್ತಾ ಇದೆ. ಶಾಸಕನಾಗಿ ಈಗ ನಿಮ್ಮೊಂದಿದ್ದೇನೆ. ನಾನು ವೃತ್ತಿಯಲ್ಲಿ ರಾಜಕೀಯದವರಲ್ಲ, ನನ್ನ ರಾಜಕೀಯವನ್ನು ವೃತ್ತಿ ಜೀವನವನ್ನು ಮಾಡಿದವಲ್ಲ. ಬಹಳಷ್ಟು ಸಣ್ಣ ಪ್ರಾಯದಲ್ಲಿ ನನಗೆ ಇಂಥ ಅವಕಾಶಗಳು ಬಂದಿತ್ತು. ಆದರೆ ನಾನು ನನ್ನ ಕಾಲಲ್ಲಿ ನಿಂತಿರಲಿಲ್ಲ. ಮೊದಲು ನಾನು ನನ್ನ ಸಂಸಾರ ನನ್ನ ಕಾಲಲ್ಲಿ ನಿಂತು ನಾನು ಜೊತೆಯಾದ ಮೇಲೆ ರಾಜಕೀಯಕ್ಕೆ ಬರ್ತೇನೆ ಅಂತ ಬಹಳಷ್ಟು ದಿನ. ಇದೇ ಸಂದರ್ಭ ನಂದಾಪುರ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಚಂದು ನಾಯ್ಕ್ ನಗ್ರಿ, ಗೀತಾ ವಸಂತರೈ ಹಾಗೂ ಶಾಸಕ ರಾಜೇಶ್ ನಾಯ್ಕ್ ಅವರನ್ನ ಸನ್ಮಾನಿಸಲಾಯಿತು. ಸೇವಾ ಕಾರ್ಯದ ಅಂಗವಾಗಿ 3 ಮಂದಿ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರ ವಿತರಿಸಲಾಯಿತು. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತ್ಯಧಿಕ ಅಂಕ ಪಡೆದ ತಾಲೂಕಿನ ವಿದ್ಯಾರ್ಥಿಗಳನ್ನ ಅಭಿನಂದಿಸಲಾಯಿತು. ಕ್ಲಬ್ನ ದತ್ತಿ ನಿಧಿಗೆ ಸದಸ್ಯರು ದೇಣಿಗೆ ನೀಡಿದ್ರು. ವೇದಿಕೆಯಲ್ಲಿ ನಿಕಟಪೂರ್ವ ಅಧ್ಯಕ್ಷ ಲಕ್ಷ್ಮಣ ಕ್ರಬೇಲು, ಕಾರ್ಯದರ್ಶಿ ರಾಮಕೃಷ್ಣ ರಾವ್, ಲೋಕೇಶ್ ಬಲ್ಲಾಲ್, ಅನಿತಾ ಗೋಮ್ಸ್, ಲಯನಸ್ ಅಧ್ಯಕ್ಷೆ ಚಿತ್ರ ಎಡಪಡಿತಾಯ, ನೂತನ ಅಧ್ಯಕ್ಷೆ ಶರ್ಮಿಳಾ, ಸುಧಾಕರಾಚಾರ್ಯ, ರೋಹಿತಾಶ್ವ, ಸುಜಾತ ರವಿಶಂಕರ್, ವಸಂತಿ ಎಲ್ ಶೆಟ್ಟಿ, ರಾಮಯ್ಯ ಶೆಟ್ಟಿ, ಸಂದೀಪ್ ಕುಮಾರ್ ಮೊದಲಾದವರು ಹಾಜರಿದ್ದರು. ಸಂದೀಪ್ ಸಾಲಿಯನ್, ವಿ4 ನ್ಯೂಸ್ 24/7 ಬಂಟ್ವಾಳ.